ಬಟ್ ಈಗ ಎಲ್ಲರಿಗೂ ಕೂಡ ಕಾತುರತೆ ಇರುವಂಥದ್ದು ಏನೆಲ್ಲ ಆಯಿತು ಅನ್ನುವಂಥದ್ದನ್ನು ಮೊದಲಾಗಿ ಒನ್ ಬೈ ಒನ್ ಆಗಿ ನೋಡ್ತಾ ಹೋಗೋಣ. ಮೊದಲಾಗಿ ನಾವು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೇಗೆ ಹುಟ್ಟುಕೊಳ್ತು, ಸೌಜನ್ಯ ಪ್ರಕರಣ ಆದ ಬಳಿಕ ಮತ್ತೊಮ್ಮೆ ಧರ್ಮಸ್ಥಳದಲ್ಲಿ ಈ ಒಂದು ಪ್ರಕರಣ ಹುಟ್ಟೋದಕ್ಕೆ ಕಾರಣ ಏನು ಅಂತ ನೋಡಿದರೆ, ಜೂನ್ 22 ಇದೇ ವರ್ಷ ಕಳೆದ ತಿಂಗಳು ಜೂನ್ 22ರಂದು ಬೆಂಗಳೂರಿನ ಇಬ್ಬರು ವಕೀಲರಾದಂತಹ ಓಜಸ್ವಿ ಗೌಡ ಮತ್ತು ಸಚಿನ್ ದೇಶಪಾಂಡೆ ಎಂಬ ಹೆಸರಿನ ಲೆಟರ್ ಹೆಡ್ನಲ್ಲಿ ಒಂದು ಪತ್ರ ವೈರಲ್ ಆಗುತ್ತೆ. ಆ ಪತ್ರದಲ್ಲಿ ಏನಿರುತ್ತೆ ಅಂತ ಹೇಳಿದರೆ, ನಾನು ಧರ್ಮಸ್ಥಳದಲ್ಲಿ ಕಳೆದ ಹಲವು ವರ್ಷಗಳ ಕಾಲ ಕೆಲಸವನ್ನು ಮಾಡ್ತಾ ಇದ್ದೆ, ಅಲ್ಲಿಯ ನೈರ್ಮಲ್ಯ ಕಾರ್ಮಿಕನಾಗಿ. ನಾನು ಅಲ್ಲಿ ಕೆಲಸದಲ್ಲಿ ಇರುವಂಥ ಸಂದರ್ಭದಲ್ಲಿ ಆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಕೆಲವೊಂದು ಪ್ರಭಾವಿ ವ್ಯಕ್ತಿಗಳ ಮುಖಾಂತರ ಅಲ್ಲಿ ನಡೆದಂತಹ ಸಾವು ಮತ್ತು ಅತ್ಯಾಚಾರ ಪ್ರಕರಣಗಳ ಶವವನ್ನು ನನ್ನ ಕೈಯಾರೆ ನಾನು ಹೂತು ಹಾಕಿದ್ದೆ ಅನ್ನುವಂಥ ಪತ್ರ ವೈರಲ್ ಆಯಿತು. ಎಲ್ಲೆಡೆ ಇದು ಒಂದು ರೀತಿಯ ಸಂಚಲನವನ್ನು ಸೃಷ್ಟಿ ಮಾಡಿದರೆ, ಕೆಲವರು ಇದು ಫೇಕ್ ಅಂದರೆ ವೈರಲ್ ಆಗಿರುವಂಥ ಪತ್ರ, ಎಲ್ಲೂ ಕೂಡ ಕೋರ್ಟಿಗೆ ಅಥವಾ ಠಾಣೆಗಳಿಗೆ ಸಬ್ಮಿಟ್ ಮಾಡಿರುವಂಥ ಪತ್ರ ಅಲ್ಲ. ಹಾಗಾಗಿ ಜೂನ್ 22 ಅಂದರೆ ಅದೇ ಆ ಪತ್ರದಲ್ಲಿ ಏನಿತ್ತು ಅನ್ನೋಂಥದ್ದನ್ನು ಗಮನಿಸೋದಾದರೆ, ಧರ್ಮಸ್ಥಳದಲ್ಲಿ ಹಲವು ಹೆಣ್ಣು ಮಕ್ಕಳ ಅತ್ಯಾಚಾರ ಕೊಲೆ ಸಂಬಂಧ ಮೃತದೇಹಗಳ ಹೂತು ಹಾಕಿದ ವ್ಯಕ್ತಿ ಪಾಪ ಪ್ರಜ್ಞೆಯಿಂದ ಶರಣಾಗಲು ಸಿದ್ಧನಾಗಿದ್ದಾನೆ ಅನ್ನುವಂಥ ಪತ್ರ ವೈರಲ್ ಆಗುತ್ತೆ. ಇದನ್ನು ಪೊಲೀಸ್ ಇಲಾಖೆಗಳು ಕೂಡ ಅಷ್ಟು ಸೀರಿಯಸ್ ಆಗಿ ತೆಗೆದುಕೊಳ್ಳುವುದಿಲ್ಲ. ಅಂದರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಬರುವಂತಹ ಕೆಲವೊಂದು ವಿಚಾರಗಳು ಸತ್ಯ ಅಂತ ಹೇಳೋದಕ್ಕೂ ಆಗೋದಿಲ್ಲ ಮತ್ತು ಸುಳ್ಳು ಅಂತ ಹೇಳೋದಕ್ಕೂ ಕೂಡ ಸಾಧ್ಯ ಇಲ್ಲ. ಹಾಗಾಗಿ ಜೂನ್ 23ರಂದು ಇಂತಹ ಪ್ರಕರಣದ ಬಗ್ಗೆ ವ್ಯಕ್ತಿಗತ ಮಾಹಿತಿ ನೀಡಿದರೆ ಮಾತ್ರ ಕಾನೂನು ಕ್ರಮವನ್ನು ಕೈಗೊಳ್ಳುವುದಕ್ಕೆ ಸಾಧ್ಯ ಅಂತ ಹೇಳಿ ದಕ್ಷಿಣ ಕನ್ನಡ ಜಿಲ್ಲಾ SP ಆಗಿರುವಂತಹ ಡಾಕ್ಟರ್ ಅರುಣ್ ಅವರು ತಮ್ಮ ಹೇಳಿಕೆಯನ್ನು ನೀಡಿದರು. ಹಾಗಾಗಿ ಈ ಪ್ರಕರಣದ ಬೆಳವಣಿಗೆ ಸ್ವಲ್ಪ ದಿವಸಗಳ ಬಳಿಕ, ಅಂದರೆ ಜೂನ್ 27ರ ಬಳಿಕ 4 ದಿವಸಗಳ ಬಳಿಕ, SP ಅವರ ಹೇಳಿಕೆಯ 4 ದಿವಸಗಳ ಬಳಿಕ ವೈರಲ್ ಪತ್ರ ನಕಲಿ ಅಲ್ಲ, ಅದು ಅಸಲಿ ಅಂತ ಹೇಳಿ ಈ ಬಗ್ಗೆ ದೂರು ನೀಡಲು SP ಕಚೇರಿಗೆ ಕೆಲವೊಂದು ವಕೀಲರು ಆಗಮಿಸ್ತಾರೆ. ಮತ್ತು ಆ ವೇಳೆಯಲ್ಲಿ ಕಚೇರಿಯಲ್ಲಿ SP ಅವರು ಇರಲಿಲ್ಲ, ಅವರು ಔಟ್ ಆಫ್ ಸ್ಟೇಷನ್ ಇದ್ದರು. ಬಟ್ ವಕೀಲರು ಈ ಮಾಹಿತಿ ಇಲ್ಲ ಪಕ್ಕಾ ಇದೆ, ಇದು ಯಾವುದು ಕೂಡ ಸುಳ್ಳಲ್ಲ, ಇದು ಯಾರ ಲೆಟರ್ ಹೆಡ್ನಿಂದ ಬಂದಿರುವಂಥದ್ದು, ಯಾರ ವ್ಯಕ್ತಿಗಳು, ಏನು ಪ್ರಕರಣ ಅನ್ನುವಂಥದ್ದನ್ನು ತಿಳಿಸಬೇಕು ಅಂತ ಹೇಳಿ SP ಕಚೇರಿಗೆ ಬಂದರು. ಬಟ್ ಅದು ಸಾಧ್ಯ ಆಗಿಲ್ಲ, ಯಾಕಂತ ಹೇಳಿದರೆ ಅವತ್ತು SP ಕಚೇರಿಯಲ್ಲಿ ಇರಲಿಲ್ಲ. ಬಟ್ ಆವತ್ತು ವಕೀಲರ ತಂಡ ವಾಪಸ್ ಬರುತ್ತೆ ಈ ಪ್ರಕರಣದ ವಿಚಾರವಾಗಿ. ಮತ್ತೆ ಈ ಪ್ರಕರಣ ದೊಡ್ಡ ಮಟ್ಟಕ್ಕೆ ಸುದ್ದಿ ಆಗಿದ್ದಂತೂ ಮತ್ತು ಒಂದು 4-5 ದಿವಸಗಳ ಗ್ಯಾಪ್ನ ಬಳಿಕ, ಅಂದರೆ ಜುಲೈ 3 ದಕ್ಷಿಣ ಕನ್ನಡ SP ಕಚೇರಿಗೆ ವಕೀಲರ ತಂಡ ತೆರಳುತ್ತೆ. ವೈರಲ್ ಆಗಿರುವಂತಹ ಪತ್ರದ ವಿಚಾರದ ಬಗ್ಗೆ ದೂರನ್ನು ನೀಡ್ತಾರೆ ಮತ್ತು ವಕೀಲರ ಮೂಲಕ ಅಜ್ಞಾತ ವ್ಯಕ್ತಿ ದೂರನ್ನು ನೀಡ್ತಾನೆ. ಅಂದರೆ ಜುಲೈ 3ನೇ ತಾರೀಕಿಗೆ SP ಕಚೇರಿಗೆ ವಕೀಲರ ತಂಡ ಎಂಟ್ರಿ ಆಗುತ್ತೆ. ಬಟ್ ದೂರುದಾರಿ ಯಾರಿದ್ದಾರೆ, ಈ ಅನಾಮಿಕ ವ್ಯಕ್ತಿ, ಆತ ಬರೋದಿಲ್ಲ. ಆತ ಈ ವಕೀಲರ ಮುಖಾಂತರ SP ಕಚೇರಿಗೆ ದೂರನ್ನು ನೀಡ್ತಾನೆ, ಇಂತಿಂಥ ಒಂದು ಪ್ರಕರಣ ಧರ್ಮಸ್ಥಳದಲ್ಲಿ ನಡೆದಿದೆ. ಮತ್ತು ಅದೇ ದಿವಸ ಧರ್ಮಸ್ಥಳ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರಿಗೂ ಕೂಡ ಇಬ್ಬರು ವಕೀಲರಿಂದ ಹಲವು ಹೆಣ್ಣು ಮಕ್ಕಳ ಅತ್ಯಾಚಾರ ಮತ್ತು ಕೊಲೆ ಸಂಬಂಧ ಪ್ರಕರಣವಾಗಿ ದೂರನ್ನು ನೀಡಲಾಗುತ್ತೆ. ಎಟ್ ಎ ಟೈಮ್ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಮತ್ತು SP ಕಚೇರಿ, ಮಂಗಳೂರಲ್ಲಿರುವಂಥ SP ಕಚೇರಿ ಎರಡೂ ಕಡೆಗಳಲ್ಲೂ ಕೂಡ ದೂರನ್ನು ನೀಡಲಾಗುತ್ತೆ. ಇದರ ಮರುದಿವಸ ಅಂದರೆ ಜುಲೈ 4ನೇ ತಾರೀಕಿಗೆ ಧರ್ಮಸ್ಥಳ ಗ್ರಾಮದಲ್ಲಿ 106 ಹೆಣಗಳನ್ನು ಹೂತು ಹಾಕಿದ್ದೇನೆ ಅಂತ ದೂರು ನೀಡಿದ್ರಲ್ವ. 1995ರಿಂದ 2014ರ ಒಳಗಡೆ ಸುಮಾರು 106 ಹೆಣಗಳನ್ನು ಹೂತು ಹಾಕಿದ್ದೇನೆ ಅಂತ ಹೇಳಿದ್ದಂಥ ವ್ಯಕ್ತಿಯ ದೂರಿನ ಅನ್ವಯ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗುತ್ತೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಅಂದರೆ ದೂರು ನೀಡಿದ ಮರುದಿವಸ ಈ ಪ್ರಕರಣ ದಾಖಲಾಗುವಂಥದ್ದು. ಬಟ್ ಪತ್ರ ವೈರಲ್ ಆಗಿರುವಂಥದ್ದು ಜೂನ್ 22ನೇ ತಾರೀಕು, FIR ಆಗಿರುವಂಥದ್ದು ಜುಲೈ 4ನೇ ತಾರೀಕು. ಜುಲೈ 5ನೇ ತಾರೀಕಿನಂದು ಈ ವಿಚಾರ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಭಾರಿ ಸದ್ದನ್ನು ಮಾಡುತ್ತೆ. ದೊಡ್ಡ ಮಟ್ಟದ ಪರ ಮತ್ತು ವಿರೋಧ ಚರ್ಚೆಗಳು ಸಾಮಾಜಿಕ ಜಾಲತಾಣಗಳಾದ್ಯಂತ ಈ ವಿಚಾರ ಬೆಳಕಿಗೆ ಬರುವಂಥದ್ದು. ಜುಲೈ 10ನೇ ತಾರೀಕಿಗೆ, ಅಂದರೆ ಮತ್ತೂ ಕೂಡ 5 ದಿವಸ ಈ ವಿಚಾರ ಕಂಟಿನ್ಯೂ ಆಗುತ್ತಾ ಹೋಗುತ್ತೆ. ಜುಲೈ 10ನೇ ತಾರೀಕಿಗೆ ಸಮಗ್ರ ತನಿಖೆಗಾಗಿ ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಅನ್ನಪೂರ್ಣಾದೇವಿ ಸೂಚನೆಯನ್ನು ನೀಡ್ತಾರೆ. ಈ ಪ್ರಕರಣದಲ್ಲಿ ಏನೋ ಸತ್ಯಾಸತ್ಯತೆ ಇದೆಯಪ್ಪ, ಇದನ್ನು ಸರಿಯಾದ ರೀತಿಯಲ್ಲಿ ತನಿಖೆಯನ್ನು ನಡೆಸಬೇಕು ಅಂತ ಹೇಳಿ ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಆಗಿರುವಂಥ ಅನ್ನಪೂರ್ಣಾದೇವಿಯವರು ಸೂಚನೆಯನ್ನು ನೀಡ್ತಾರೆ. ಜುಲೈ 11ನೇ ತಾರೀಕು ಬೆಳ್ತಂಗಡಿ ನ್ಯಾಯಾಲಯಕ್ಕೆ ವಕೀಲರೊಂದಿಗೆ ಗುರುತು ಮರೆಮಾಚಿ ಹಾಜರಾದಂಥ ವ್ಯಕ್ತಿ ಹೂತು ಹಾಕಲಾದಂಥ ಶವದ ಬುರುಡೆ ಸಮೇತ ನ್ಯಾಯಾಧೀಶರಿಗೆ ದೂರನ್ನು ಸಲ್ಲಿಕೆ ಮಾಡ್ತಾನೆ. ಆ್ಯಕ್ಚುಲಿ ಈ ಪ್ರಕರಣಕ್ಕೆ ಒಂದು ಮೇಜರ್ ಟ್ವಿಸ್ಟ್ ಅಥವಾ ಒಂದು ಪುಷ್ಟಿ ಸಿಕ್ಕಿದ್ದೇ ಜುಲೈ 11ನೇ ತಾರೀಕಿಗೆ ಅಂತ ಹೇಳ್ಬೋದು. FIR ದಾಖಲಾಗಿತ್ತು. FIR ದಾಖಲಾದ ಬಳಿಕ ಹಲವರ ಪ್ರಶ್ನೆಗಳಾಗಿತ್ತು.
ಪೊಲೀಸರು ಒಂದು ಪ್ರಕರಣವನ್ನು FIR ದಾಖಲು ಮಾಡಿದ್ದಾರೆ. ಆತ ಸ್ವತಃ ಒಪ್ಪಿಕೊಂಡಿದ್ದಾನೆ ಸ್ವಇಚ್ಛೆಯಿಂದ. ನಾನು ಕೆಲವೊಂದು ಹೆಣಗಳನ್ನು ಹೂತು ಹಾಕಿದ್ದೇನೆ, ನನಗೆ ಭದ್ರತೆಯನ್ನು ನೀಡಿದರೆ ನಾನು ಆ ಹೆಣವನ್ನು ಹೊರತೆಗೆದು ತೋರಿಸಬಲ್ಲೆ, ಆ ಪ್ರದೇಶವನ್ನು ತೋರಿಸಬಲ್ಲೆ, ಎಲ್ಲ ಹೆಣಗಳಿವೆ ಅದೆಲ್ಲವನ್ನು ಕೂಡ ತೆಗಿತೀನಿ ಅನ್ನುವಂಥ ಮಾಹಿತಿಯನ್ನು ನೀಡಿದರೂ ಕೂಡ, ದೂರಲ್ಲಿ ಮೆನ್ಷನ್ ಮಾಡಿದರೂ ಕೂಡ ಈ ಪ್ರಕರಣಕ್ಕೆ ಯಾವುದೇ ಇಂಪ್ಲಿಮೆಂಟ್ ಆಗ್ತಾ ಇಲ್ಲ ಅಂಥೇಳಿ. ಬಟ್ ಜುಲೈ 11ಕ್ಕೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಬೆಳವಣಿಗೆ ನಡೆಯುತ್ತೆ. ಬೆಳ್ತಂಗಡಿ ನ್ಯಾಯಾಲಯಕ್ಕೆ ವಕೀಲರ ತಂಡದ ಜೊತೆಯಾಗಿ ಕೆಲವೊಂದು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಇತ್ತು. ಆತ ಬುಲೆಟ್ ಪ್ರೂಫ್ ಜಾಕೆಟ್ಗಳನ್ನು ಹಾಕಿಕೊಂಡು ಜೀವ ಭಯದಿಂದ ಮುಖ ಮತ್ತು ದೇಹದ ಸಂಪೂರ್ಣ ಭಾಗಕ್ಕೆ ಕಪ್ಪು ಬಟ್ಟೆಯಿಂದ ಕವರ್ ಮಾಡಿಕೊಂಡು ಆತ ನ್ಯಾಯಾಲಯಕ್ಕೆ ಹಾಜರಾಗ್ತಾನೆ. ನ್ಯಾಯಾಲಯಕ್ಕೆ ಹಾಜರಾಗುವಂಥ ಸಂದರ್ಭದಲ್ಲಿ ಆತನ ಕೈಯಲ್ಲೊಂದು ಬ್ಯಾಗ್ ಇರುತ್ತೆ. ಆ ಬ್ಯಾಗಲ್ಲಿ ಆತ ಈ ದೂರನ್ನು ನೀಡುವುದಕ್ಕಿಂತ ಮುಂಚೆ, ಕೆಲವು ದಿವಸಗಳ ಮುಂಚೆ ಅಜ್ಞಾತವಾಗಿ ಆ ಒಂದು ಪ್ರದೇಶಕ್ಕೆ ತೆರಳಿ ಅಲ್ಲಿ ಆತನೇ ಈ ಹಿಂದೆ ಹೂತು ಹಾಕಿದ್ದಂಥ ಒಂದು ಶವದ ಅವಶೇಷವನ್ನು ತೆಗೆದುಕೊಂಡು ಆ ಬ್ಯಾಗಲ್ಲಿ ತಂದಿದ್ದ, ಅಂದರೆ ಕೋರ್ಟಿಗೆ ಸಬ್ಮಿಟ್ ಮಾಡೋದಕ್ಕೆ ಅನ್ನುವಂಥದ್ದನ್ನು. ಸೊ ಅವತ್ತು ಬೆಳ್ತಂಗಡಿ ಕೋರ್ಟ್ ಮುಂದೆ ವಕೀಲರ ಜೊತೆ ಹಾಜರಾದಂಥ ನಿಗೂಢ ವ್ಯಕ್ತಿ ಕೋರ್ಟ್ ಮುಂದೆ ಸುಮಾರು 1.20 ನಿಮಿಷ, ಅಂದರೆ 1 ಗಂಟೆ 20 ನಿಮಿಷಗಳ ಕಾಲ ಸೆಕ್ಷನ್ 183 ಅಡಿಯಲ್ಲಿ ಸ್ವಇಚ್ಛೆ ಹೇಳಿಕೆಯನ್ನು ನೀಡಿದ್ದಾನೆ. ಅಂದರೆ ಈಗ BNS ಆ್ಯಕ್ಟ್ನ ಪ್ರಕಾರ ಸೆಕ್ಷನ್ 183, ಈ ಹಿಂದಿನ IPC ಸೆಕ್ಷನನ್ನು ಗಮನಿಸೋದಾದರೆ IPCಯಲ್ಲಿ 143 ಸೆಕ್ಷನ್ ಅಂತ ಹೇಳಲಾಗ್ತಾ ಇತ್ತು. ಈಗ BNS ಅಲ್ಲಿ ಅದು ಸೆಕ್ಷನ್ 183 ಅನ್ನುವಂಥದ್ದನ್ನು ಉಲ್ಲೇಖವನ್ನು ಮಾಡ್ತಾರೆ. ಮ್ಯಾಜಿಸ್ಟ್ರೇಟ್ ಮುಂದೆ ವಕೀಲರು ತಮ್ಮ ಬೇಡಿಕೆಯನ್ನು ನೀಡಿದರು. ಅಂದರೆ ಆ ವ್ಯಕ್ತಿ ಒಬ್ಬನೇ ತನ್ನ ಮಾಹಿತಿಯನ್ನು ನೀಡೋದಕ್ಕೆ ಕಷ್ಟ ಆಗುತ್ತೆ, ನಾವು ಕೂಡ ಇರೋದಕ್ಕೆ ಅವಕಾಶವನ್ನು ಮಾಡಿಕೊಡಿ ಅಂತ ಹೇಳಿ. ಬಟ್ ಮ್ಯಾಜಿಸ್ಟ್ರೇಷನ್ ಇಲ್ಲ, ಅದಕ್ಕೆಲ್ಲ ಅವಕಾಶಗಳಿಲ್ಲ, ಯಾರು ದೂರುದಾರಿದ್ದಾನೆ ಆತ ಒಬ್ಬನೇ ಇದರ ಒಳಗೆ ಇದ್ದರೆ ಸಾಕು ಅಂತ ಹೇಳಿ ಆತನನ್ನು ಮಾತ್ರ ನ್ಯಾಯಾಲಯದ ಒಳಗಡೆ ಕರೆಸಿ ಸುಮಾರು 1 ಗಂಟೆ 20 ನಿಮಿಷಗಳ ಕಾಲ ಆತನ ಹೇಳಿಕೆಗಳನ್ನು ಪಡೆದುಕೊಳ್ಳಲಾಯಿತು ಸೆಕ್ಷನ್ 183. ಬಟ್ ಒಂದು ಗಮನಿಸಿ, ಆತ ಹೇಳಿಕೆಯನ್ನು ನೀಡಿದ ಬಳಿಕ ಆತನನ್ನು ಬಂಧಿಸುವಂತೆ ಅಥವಾ ಪೊಲೀಸ್ ಕಸ್ಟಡಿಗೆ ಕೊಡುವಂತೆ ಎಲ್ಲೂ ಕೂಡ ನ್ಯಾಯಾಲಯ ನಿರ್ದೇಶನವನ್ನು ನೀಡಿಲ್ಲ. ಬದಲಾಗಿ ಆತ ಏನು ಹೇಳಿಕೆಯನ್ನು ನೀಡಬೇಕಿತ್ತು ಅದನ್ನು ನೀಡಿದ ಬಳಿಕ ಆತ ಬಂದ ತನ್ನ ವಕೀಲರ ಜೊತೆಗೆ ಮರಳಿ ಹೋಗ್ತಾನೆ. ಜುಲೈ 13, ಅಂದರೆ ಈ ಘಟನೆ ನಡೆದ 2 ದಿವಸಗಳ ಬಳಿಕ ದೂರುದಾರ ಅಜ್ಞಾತ ವ್ಯಕ್ತಿಯ ಗುರುತನ್ನು ಜಾಲತಾಣಗಳಲ್ಲಿ ಬಹಿರಂಗಪಡಿಸಿದವರ ವಿರುದ್ಧ ಬಂಟ್ವಾಳ DYSP ನೇತೃತ್ವದಲ್ಲಿ ಪ್ರತ್ಯೇಕ ತನಿಖೆಗೆ SP ಅವರು ಸೂಚನೆಯನ್ನು ನೀಡ್ತಾರೆ. ಈತ ಯಾವಾಗ ನ್ಯಾಯಾಲಯಕ್ಕೆ ಬರ್ತಾನೆ, ಅದಾದ ಬಳಿಕ ಅಂದರೆ ಜುಲೈ 13ರಂದು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಕೆಲವೊಂದು ಸೋಷಿಯಲ್ ಮೀಡಿಯಾಗಳು ಆತನ ಗುರುತನ್ನು ಅಥವಾ ಆತ ಮಾಡಿದಂಥ ಪ್ರಕರಣದ ಕುರಿತಾದಂಥ ವಿವರಗಳನ್ನು ಸಾಮಾಜಿಕ ಜಾಲತಾಣಗಳಾದ್ಯಂತ ಹಬ್ಬಿಸೋದಕ್ಕೆ ಪ್ರಾರಂಭ ಮಾಡಿದರು. ಬಟ್ SP ಅವರು ಹೇಳುವಂಥದ್ದು, ನಾವು ಆತ ದೂರಿನಲ್ಲೂ ಕೂಡ ಉಲ್ಲೇಖವನ್ನು ಮಾಡಿದ್ದ, ನನ್ನ ಹೆಸರಾಗಿರ್ಬೋದು ಅಥವಾ ನನ್ನ ಗುರುತು ಪತ್ತೆಯನ್ನು ಗೌಪ್ಯವಾಗಿ ಇಡಬೇಕು, ಮಾಹಿತಿಯನ್ನು ಯಾರಿಗೂ ಕೂಡ ನೀಡಬಾರದು ಅನ್ನುವಂಥ ಕಾರಣವನ್ನು ಆತ ಮೊದಲೇ ಮೆನ್ಷನ್ ಮಾಡಿದ್ದ ದೂರನ್ನು ನೀಡುವಂಥ ಸಂದರ್ಭದಲ್ಲಿ. ಆಗ ಮಾತ್ರ ನಾನು ನ್ಯಾಯಾಲಯಕ್ಕೆ ಅಥವಾ ತನಿಖೆಗೆ ಬಂದು ಒಳಪಡೋದಕ್ಕೆ ಸಾಧ್ಯ ಅಂತ ಹೇಳಿ. ಬಟ್ ಇದು ವೈರಲ್ ಆದಂಥ ಸಂದರ್ಭದಲ್ಲಿ ಅದರ ವಿರುದ್ಧವಾಗಿ ತನಿಖೆಯನ್ನು ನಡೆಸಬೇಕು ಅಂತ ಹೇಳಿ SP ಅವರು ಸೂಚನೆಯನ್ನು ಕೂಡ ನೀಡಿದರು. ಜುಲೈ 14ನೇ ತಾರೀಕು ರಾಜ್ಯ ಮಹಿಳಾ ಆಯೋಗದಿಂದ ಧರ್ಮಸ್ಥಳ ಗ್ರಾಮದಲ್ಲಿ ಹೆಣಗಳ ಹೂತ ಘಟನೆಗೆ ಸಂಬಂಧಿಸಿ SIT ರಚನೆಗೆ ಆಗ್ರಹವನ್ನು ಕೂಡ ಮಾಡಲಾಯಿತು ರಾಜ್ಯ ಸರ್ಕಾರದ ವಿರುದ್ಧ. ಜುಲೈ 15ನೇ ತಾರೀಕು ವಕೀಲರ ತಂಡದಿಂದಲೂ ಕೂಡ SIT ರಚಿಸಿ ತನಿಖೆ ನಡೆಸುವಂತೆ ಸರ್ಕಾರಕ್ಕೆ ಮನವಿಯನ್ನು ಕೂಡ ಮಾಡಲಾಯಿತು. ಇದರ ಜೊತೆಗೆ ತನ್ನ ಪುತ್ರಿಯ ನಿಗೂಢ ಸಾವಿನ ತನಿಖೆ ನಡೆಸಿ ಚಿತಾಭಸ್ಮಕ್ಕಾಗಿ ಸುಜಾತಾ ಭಟ್ ಅವರು ದೂರನ್ನು ಕೂಡ ಸಲ್ಲಿಸಿದರು. ಯಾವಾಗ ಈ ವ್ಯಕ್ತಿ ಇಂತಿಷ್ಟು ಶವಗಳನ್ನೆಲ್ಲ ಹೂತಾಕಿದ್ದೇನೆ ಅನ್ನುವಂಥ ವಿಚಾರ ಎಲ್ಲೆಡೆ ಹಬ್ಬೋದಕ್ಕೆ ಶುರುವಾಯಿತು, ಅದೇ ಸಮಯದಲ್ಲಿ ಸುಜಾತಾ ಭಟ್ ಅನ್ನುವಂಥ ಒಬ್ಬಾಕೆ ಮಹಿಳೆ, ತನ್ನ ಮಗಳು ಕೂಡ ಹಲವು ವರ್ಷಗಳ ಹಿಂದೆ ಈ ಧರ್ಮಸ್ಥಳದಲ್ಲಿ ನಾಪತ್ತೆಯಾಗಿದ್ದಾಳೆ. ದೇವಸ್ಥಾನಕ್ಕಂತ ಹೇಳಿ ತನ್ನ 2 ಗೆಳತಿಯರ ಜೊತೆಗೆ ದೇವಸ್ಥಾನಕ್ಕೆ ಬಂದಂಥ ಯುವತಿ ತನ್ನ ಗೆಳತಿಯರು ಬಟ್ಟೆ ತರೋದಕ್ಕೆ ಅಂತ ಹೇಳಿ ಮನೆಗೆ ತೆರಳಿದಂಥ ಸಮಯದಲ್ಲಿ ಆಕೆ ನಾಪತ್ತೆಯಾಗಿದ್ದಾಳೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೂರನ್ನು ನಾನು ನೀಡ್ತಾ ಇದ್ದೇನೆ. ನನಗೆ ನನ್ನ ಮಗಳನ್ನು ಇಷ್ಟು ವರ್ಷದಲ್ಲಿ ಹುಡುಕಿ ಕೊಡೋದಕ್ಕೆ ಸಾಧ್ಯ ಆಗಿಲ್ಲ. ಆ ಪ್ರಕರಣ ನಡೆದಂಥ ಸಂದರ್ಭದಲ್ಲಿ ನಾನು ಪೊಲೀಸರಿಗೂ ಕೂಡ ದೂರು ನೀಡಿದ್ದೇನೆ. ಬಟ್ ಆವಾಗಲೂ ನನ್ನ ಮೇಲೆ ದೌರ್ಜನ್ಯಗಳು ನಡೆದಿತ್ತು. ಈಗ ನಾನು ಕೇಳಿಕೊಳ್ಳುವಂಥದ್ದಿಷ್ಟೇ, ಆಕೆಯ ಹೂತಿದ್ದಂಥ ಶವಗಳನ್ನು ಆಕೆಯ ಚಿತಾಭಸ್ಮಕ್ಕಾಗಿ, ಆಕೆಯ ಚಿತಾಭಸ್ಮ ಸಿಕ್ಕಿದ್ರೂ ಕೂಡ, ಅಂದರೆ ಆಕೆಯ ದೇಹ ಏನಾದರೂ ಸಿಕ್ಕಿದರೆ ಅದನ್ನು ನಮ್ಮ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಆ ಕ್ರಮಗಳನ್ನು ಮುಗಿಸಿ ಆಕೆಯ ಚಿತಾಭಸ್ಮಕ್ಕಾಗಿ ಸುಜಾತ ಭಟ್ ಅವರು ಕೂಡ ಆಗ್ರಹವನ್ನು ಕೂಡ ಮಾಡಿದರು. ಆ ಪ್ರಕರಣವು ಕೂಡ ಇದು ಒಟ್ಟೊಟ್ಟಿಗೆ ಮುಂದೆ ಸಾಗೋದಕ್ಕೆ ಶುರುವಾಯಿತು. ಆವಾಗ ಆತನ ಹೇಳಿಕೆಗೆ ಇನ್ನಷ್ಟು ಪುಷ್ಟಿ ಸಿಗೋದಕ್ಕೂ ಕೂಡ ಇಲ್ಲಿ ಕಾರಣ ಆಯಿತು. ಜುಲೈ 15ನೇ ತಾರೀಕಿಗೆ
ದೂರನ್ನು ನೀಡಿರುವಂಥದ್ದು. ಜುಲೈ 16ನೇ ತಾರೀಕು ವಕೀಲರಾದಂಥ ಬಾಲನ್ ಮತ್ತು ದ್ವಾರಕಾನಾಥ್ ರವರಿಂದ CM ಸಿದ್ದರಾಮಯ್ಯ ಅವರ ಭೇಟಿಯಾಗುತ್ತೆ. ದ್ವಾರಕಾನಾಥ್ ಅವರು ಕೂಡ ಈ ವಿಚಾರದ ಕುರಿತಾಗಿ ತಮ್ಮ ಎಚ್ಚರಿಕೆ ನಡೆಗಳ ಜೊತೆಯಾಗಿ CM ಸಿದ್ದರಾಮಯ್ಯ ಅವರಿಗೆ SIT ತನಿಖೆಗೆ ಆಗ್ರಹವನ್ನು ನೀಡಿದರು, ಬೇಡಿಕೆಯನ್ನು ನೀಡಿದರು. ಜುಲೈ 16ನೇ ತಾರೀಕು ಹೂತಿದ್ದ ಶವಗಳ ಹೊರತೆಗೆಯುವ ಸಲುವಾಗಿ ಪೊಲೀಸರಿಗಾಗಿ ಅಜ್ಞಾತ ವ್ಯಕ್ತಿ ಧರ್ಮಸ್ಥಳದ ರಸ್ತೆಯ ಬದಿಯಲ್ಲಿ ಕಾದು ಕುಳಿತಿದ್ದ. ಜುಲೈ 16ನೇ ತಾರೀಕಿಗೆ ಹಲವು ಬೆಳವಣಿಗೆಗಳು ನಡೆದಿದೆ ಧರ್ಮಸ್ಥಳದಲ್ಲಿ ಅಥವಾ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಒಂದು ಕಡೆ ಸುಜಾತ ಭಟ್ ಅವರು 15ನೇ ತಾರೀಕಿಗೆ ದೂರನ್ನು ನೀಡ್ತಾರೆ. 16ನೇ ತಾರೀಕಿಗೆ ಯಾವಾಗ ಜುಲೈ 11ನೇ ತಾರೀಕಿಗೆ ಆತ ನ್ಯಾಯಾಲಯಕ್ಕೆ ಹಾಜರಾಗಿ ಅಲ್ಲಿ ತನ್ನ ಸೆಕ್ಷನ್ 183 ಅಡಿಯಲ್ಲಿ ಸ್ವಇಚ್ಛೆಯಿಂದ ಹೇಳಿಕೆಗಳನ್ನ ನೀಡಿದ್ದ. ಅದಾದ ಬಳಿಕ ಜುಲೈ 16ನೇ ತಾರೀಕಿಗೆ ಮತ್ತೆ ಧರ್ಮಸ್ಥಳದತ್ತ ಬಂದು ಒಂದು ವೈಟ್ ಕಲರ್ ಕಾರಿನಲ್ಲಿ ಬಂದು ವಕೀಲರ ಜೊತೆಯಾಗಿ ಆತ ಕಾರಲ್ಲಿ ಬರ್ತಾನೆ. ಪುತ್ತೂರು ರಿಜಿಸ್ಟ್ರೇಷನ್ ವೆಹಿಕಲಲ್ಲಿ ಬರ್ತಾನೆ. ಬಂದು ಕಾರಲ್ಲೇ ಇರ್ತಾನೆ ಆತ. ಅಂದರೆ ವಕೀಲರು ಹೇಳೋ ಪ್ರಕಾರ ಪೊಲೀಸರು ಆ ಸ್ಥಳಕ್ಕೆ ಬರಬೇಕಾಗಿತ್ತು, ಬಟ್ ಅವರು ಬರಲಿಲ್ಲ. ನಾವು ಅವರಿಗಿಂತ ಮುಂಚಿತವಾಗಿ ಬಂದು ಸುಮಾರು 1 ಗಂಟೆಗಳ ಕಾಲ ಆ ಪ್ರದೇಶದಲ್ಲಿ ಕಾದು ಕುಳಿತಿದ್ವಿ, ಬಟ್ ಪೊಲೀಸರು ಆ ಪ್ರದೇಶಕ್ಕೆ ಬರಲಿಲ್ಲ ಅನ್ನುವಂಥದ್ದು ವಕೀಲರ ತಂಡದ ಆರೋಪ. ಬಟ್ ಸ್ಥಳಕ್ಕೆ ಆ ಪೊಲೀಸರು ಬರಲಿಲ್ಲ ಅನ್ನುವಂಥದ್ದು. ಬಟ್ ಜುಲೈ 16ನೇ ತಾರೀಕಿಗೆ ಇನ್ನೊಂದು ಘಟನೆಯೂ ಕೂಡ ನಡೆಯಿತು. ಅಂದರೆ ಅಜ್ಞಾತ ವ್ಯಕ್ತಿಯ ಬ್ರೈನ್ ಮ್ಯಾಪಿಂಗ್ ಅಗತ್ಯ ಅಂತ ಹೇಳಿ SP ಅವರು ಬ್ರೈನ್ ಮ್ಯಾಪಿಂಗ್ಗೆ ಅನುಮತಿಯನ್ನು ಕೋರಿ ಪೊಲೀಸರಿಂದ ಬೆಳ್ತಂಗಡಿ ಕೋರ್ಟಿಗೆ ಅರ್ಜಿಯನ್ನು ಕೂಡ ಸಲ್ಲಿಸಲಾಯಿತು. ಬೆಳ್ತಂಗಡಿಯ ಮ್ಯಾಜಿಸ್ಟ್ರೇಟ್ ಮುಂದೆ SP ಅವರಿಂದ ಪೊಲೀಸರಿಂದ ಅರ್ಜಿಯನ್ನು ಕೂಡ ಸಲ್ಲಿಕೆಯನ್ನು ಮಾಡಲಾಯಿತು. ಯಾರೀ ಅನಾಮಿಕ ವ್ಯಕ್ತಿ ಇದ್ದಾನೆ, ಆತನ ಬ್ರೈನ್ ಮ್ಯಾಪಿಂಗ್ ಅಗತ್ಯತೆ ಇದೆ. ಇದು ಮೊದಲ ಒಂದು ರಿಪ್ಲೈಗಳು ಬಂದಂಥದ್ದು ಪೊಲೀಸರಿಂದ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ವ್ಯಕ್ತಿಯನ್ನು ನಮ್ಮ ಕಸ್ಟಡಿಗೆ ಕೊಡಿ ಆ್ಯಂಡ್ ಬ್ರೈನ್ ಮ್ಯಾಪಿಂಗ್ ಮಾಡಬೇಕು ಅಂತ ಹೇಳಿ. ಮತ್ತು ಜುಲೈ 16ರಂದು ಬೆಂಗಳೂರಲ್ಲಿ CM ಅವರನ್ನು ಭೇಟಿ ಮಾಡಿದಂಥ ವಕೀಲರ ತಂಡ SIT ರಚನೆಗೆ ಕೋರಿಕೆ ಮತ್ತು ಹಿಂದುಳಿದ ವರ್ಗಗಳ ಆಯೋಗದ ಮಾಜಿ ಅಧ್ಯಕ್ಷರಾಗಿರುವಂಥ ದ್ವಾರಕಾನಾಥರಿಂದ CM ಅನ್ನು ಭೇಟಿ ಕೂಡ ನಡೆದಿತ್ತು. ಜುಲೈ 16ನೇ ತಾರೀಕು ಸುಪ್ರೀಂ ಕೋರ್ಟ್ ವಕೀಲ KV ಧನಂಜಯರವರಿಂದ ಪತ್ರಿಕಾ ಪ್ರಕಟಣೆ ಒಂದು ಹೊರಟಿತು. ಎಲ್ಲ ಬೆಳವಣಿಗೆಗಳು ಕೂಡ ಜುಲೈ 16ನೇ ದಿವಸ ಬ್ಯಾಕ್ ಟು ಬ್ಯಾಕ್ ಆಗಿ ನಡೀತಾ ಹೋಯಿತು. KV ಧನಂಜಯ್, ನಾನು ಆಗಲೇ ಹೇಳಿದ್ದೆ, ದೂರುದಾರನ ದೂರಿನಲ್ಲಿ ಕೂಡ ಒಂದು ಮೆನ್ಷನ್ ಇರುವಂಥದ್ದು, ನನ್ನೆಲ್ಲ ದಾಖಲೆಗಳನ್ನು KV ಧನಂಜಯ್ ಅವರಿಗೆ ಹ್ಯಾಂಡ್ ಓವರ್ ಮಾಡಿದ್ದೀನಿ ಅಂತ ಹೇಳಿ. ಬಟ್ KV ಧನಂಜಯ್ ಅವರು ಒಂದು ಪ್ರೆಸ್ ಮೀಟನ್ನು ನಡೆಸ್ತಾರೆ. ಆ ಪ್ರೆಸ್ ಮೀಟಲ್ಲಿ ಧರ್ಮಸ್ಥಳದ ನಿಗೂಢ ಸಾವುಗಳ ತನಿಖೆ ಕೇರಳ ಪೊಲೀಸರಿಂದ ನಡೀಬೇಕು ಅನ್ನುವಂತಹ ಆಗ್ರಹವನ್ನು ಮಾಡ್ತಾರೆ. ಜೊತೆಗೆ ಕೇರಳ ವಿಧಾನಸಭೆಯಲ್ಲಿ ಈ ಒಂದು ನಿರ್ಣಯವನ್ನು ಅಂಗೀಕರಿಸುವಂತೆ ಒತ್ತಾಯವನ್ನು ಮಾಡ್ತಾರೆ. ಕೇರಳ ಪೊಲೀಸರು ನಿಷ್ಪಕ್ಷವಾದಂತಹ ತನಿಖೆಯನ್ನು ನಡೆಸಲಿ, ಕರ್ನಾಟಕ ಪೊಲೀಸರಿಂದ ಈ ತನಿಖೆ ನಿಷ್ಪಕ್ಷವಾಗಿ ನಡೆಸಲು ಸಾಧ್ಯವಿಲ್ಲ ಅನ್ನುವಂತಹ ವಿಚಾರವನ್ನು ಅವರು ಪತ್ರಿಕಾಗೋಷ್ಠಿಯಲ್ಲಿ ಮೆನ್ಷನ್ ಮಾಡ್ತಾರೆ. ಬಟ್ ಜುಲೈ 16ನೇ ತಾರೀಕು 2003ರಲ್ಲಿ ಧರ್ಮಸ್ಥಳದಿಂದ ನಾಪತ್ತೆಯಾದಂಥ ಅನನ್ಯ ಭಟ್ ತಾಯಿ ಸುಜಾತ ಭಟ್ ದಕ್ಷಿಣ ಕನ್ನಡ SP ಅವರನ್ನು ಕೂಡ ಭೇಟಿಯನ್ನು ಮಾಡ್ತಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಅಂದರೆ ಇನ್ನೊಂದು ವಿಚಾರ, ಅನನ್ಯ ಭಟ್ ಅವರ ತಾಯಿ ಸುಜಾತ ಭಟ್ ದಕ್ಷಿಣ ಕನ್ನಡ SP ಅವರನ್ನು ಭೇಟಿಯಾಗಿ ನನ್ನ ಮಗಳು ನಾಪತ್ತೆಯಾಗಿದ್ದಾಳೆ, ಕಳೇಬರ ಸಿಕ್ಕಿದರೆ ಅಂತ್ಯಕ್ರಿಯೆಗೆ ಅವಕಾಶ ನೀಡುವಂತೆ ಮನವಿಯನ್ನು ಕೂಡ ಮಾಡ್ತಾರೆ. ಇದು ಜುಲೈ 16ನೇ ತಾರೀಕಿನಂದು ನಡೆದಂಥ ವಿಚಾರ. ಜುಲೈ 17 SIT ತನಿಖೆ ನಡೆಸುವಂತೆ ಕೋರಿ ಹಿರಿಯ ನ್ಯಾಯವಾದಿಗಳಿಂದ ಸಹಿ ಸಂಗ್ರಹ ಆಗುತ್ತೆ. ಕೇರಳ ಸರ್ಕಾರ ಕೂಡ ತನಿಖೆಯಲ್ಲಿ ಭಾಗಿಯಾಗುವಂತೆ ಕೋರಿ ಪತ್ರವನ್ನು ಕೂಡ ನಿವೃತ್ತ ನ್ಯಾಯಾಧೀಶರು ಬರೆಯುವಂಥ ನಿರ್ಧಾರವನ್ನು ಮಾಡ್ತಾರೆ. ಇದರ ಜೊತೆಗೆ ಸೌಜನ್ಯ ಪ್ರಕರಣದ ತನಿಖೆಗೆ ಮತ್ತು SIT ತನಿಖೆಗೆ ಸುಪ್ರೀಂ ಕೋರ್ಟ್ ನಿವೃತ್ತ ನ್ಯಾಯಮೂರ್ತಿಗಳಾಗಿರುವಂಥ ಗೋಪಾಲಗೌಡರಿಂದ ಕೂಡ ಒತ್ತಾಯಗಳು ಬರುತ್ತೆ. ಅವರು ಕೂಡ ಪತ್ರಿಕಾಗೋಷ್ಠಿಯನ್ನು ನಡೆಸಿದರು. ಜೊತೆಗೆ ದ್ವಾರಕಾನಾಥ್ ಅವರು ಕೂಡ ಜೊತೆಯಾಗಿದ್ದರು. ಈ ಎಲ್ಲ ಘಟನೆಗಳು ಕೂಡ ನಡೀತಾ ಇತ್ತು. ಕೊನೆಗೂ ಜುಲೈ 18ರಂದು SITಗಾಗಿ ಸಾಮಾಜಿಕ ಕಾರ್ಯಕರ್ತೆ ನಾಗಮಣಿ ರಾಹುಲ್ ಗಾಂಧಿಗೆ ಪತ್ರವನ್ನು ಬರೀತಾರೆ. ಜೊತೆಗೆ ನಟ ಪ್ರಕಾಶ್ ರಾಜ್ ಕೂಡ ಮುಖ್ಯಮಂತ್ರಿಯವರಿಗೆ ಕೋರಿಕೆಯನ್ನು ಸಲ್ಲಿಸ್ತಾರೆ. ಆದರೆ ಜುಲೈ 18ಕ್ಕೆ CM ಸಿದ್ದರಾಮಯ್ಯನವರು ಮಾಧ್ಯಮದವರ ಮುಂದೆ ಒಂದು ಹೇಳಿಕೆಯನ್ನು ಇಡ್ತಾರೆ. ಅಂದರೆ ಮಾಧ್ಯಮದವರ ಪ್ರಶ್ನೆಗೆ ರಾಜ್ಯದಲ್ಲಿ ಧರ್ಮಸ್ಥಳದ ವಿಚಾರಕ್ಕೆ ಸಂಬಂಧಪಟ್ಟಂತೆ SIT ತನಿಖೆ ಆಗಬೇಕು ಅನ್ನುವಂಥ ಆಗ್ರಹಗಳು ಕೇಳಿ ಬರ್ತಾ ಇದೆ. ಬಟ್ ಸರ್ಕಾರ ಈ ವಿಚಾರವಾಗಿ ಯಾವ ನಿರ್ಧಾರವನ್ನು ತೆಗೆದುಕೊಂಡಿದೆ ಅನ್ನುವಂಥ ಪ್ರಶ್ನೆಯನ್ನು ಎತ್ತಿದಂಥ ಸಂದರ್ಭದಲ್ಲಿ ಅಂದರೆ ಗೋಪಾಲಗೌಡರು ಮತ್ತು ದ್ವಾರಕಾನಾಥ್ ಅವರು ಕೂಡ ತಮ್ಮನ್ನು ಭೇಟಿಯನ್ನು ಮಾಡಿದರು. SIT ತನಿಖೆಗಾಗಿ ಆಗ್ರಹವನ್ನು ಕೂಡ ಮಾಡಿದ್ದಾರೆ. ಸರ್ಕಾರ ಏನಾದರೂ ಈ ವಿಚಾರವಾಗಿ ನಿರ್ಧಾರವನ್ನು ಕೈಗೊಳ್ಳುತ್ತಾ ಅಂತ ಕೇಳಿದಾಗ CM ಸಿದ್ದರಾಮಯ್ಯನವರು ಹೇಳಿದರು, ಯಾರದ್ದು ಒತ್ತಡಕ್ಕೆ SITಯನ್ನು ರಚನೆ ಮಾಡಲ್ಲ, ಪೊಲೀಸರೇ ತನಿಖೆಯನ್ನು ಮಾಡ್ತಾ ಇದ್ದಾರೆ, ವರದಿ ಬಂದ ಬಳಿಕ ಮುಂದಿನ ಕ್ರಮವನ್ನು ಕೈಗೊಳ್ತೀವಿ ಅನ್ನುವಂಥದ್ದನ್ನು. ಅಂದರೆ ಯಾರು ಹೇಳಿದರು ಅಂತ ಹೇಳಿ ನಾವ್ಯಾಕ್ರಿ SIT ತನಿಖೆ ಮಾಡಬೇಕು, ಆ ಪ್ರಕರಣದಲ್ಲಿ ಏನಾದರೂ ತಪ್ಪಿದೆ ಅಂತ ಹೇಳಿದರೆ ಅಂದರೆ ಪೊಲೀಸರು ತನಿಖೆ ಮಾಡಿ ಹೇಳ್ತಾರೆ ಇದರಲ್ಲಿ ಇಂತಿಂಥ ವಿಚಾರಗಳಿದೆ ಅಂತ ಹೇಳಿ. ಪೊಲೀಸರಿಂದ ತನಿಖೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂಥ ಮಾಹಿತಿ ನಮಗೆ ಸಿಕ್ಕಾಗ ನಾವು ಅದನ್ನು SITಗೆ ಮಾಡ್ತೀವಿ. ಅದು ಬಿಟ್ಟು
ಅವರೊಂದು ಗಾದೆ ಹೇಳ್ತಾರೆ, ಈ ಎತ್ತು ಕರು ಹಾಕಿತು ಅಂತ ಹೇಳಿ ಕೊಟ್ಟಿಗೆ ಕಟ್ಟೋದಕ್ಕೆ ಆಗುತ್ತಾ ಅಂತ ಹೇಳಿ. ಅಂದರೆ ಎತ್ತು ಅನ್ನುವಂಥದ್ದು ಎತ್ತು ಕರು ಹಾಕೋದಕ್ಕೆ ಸಾಧ್ಯ ಇಲ್ಲ, ಅದು ಕರು ಹಾಕೋದೇ ಇಲ್ಲ. ಹಾಗಂತ ಯಾರೋ ಬಂದು ಕರು ಹಾಕಿತು ಅಂತ ಹೇಳಿದ ತಕ್ಷಣ ಹೋಗಿ ಕೊಟ್ಟಿಗೆ ಕಟ್ಟೋದಕ್ಕೆ ಸಾಧ್ಯ ಇಲ್ಲ. ಅಂದರೆ ಈ ಪ್ರಕರಣದಲ್ಲೂ ಕೂಡ ಅಷ್ಟೇ, SIT ಮಾಡಿ ಅಂತ ಹೇಳಿ ಯಾರೋ ಹೇಳಿದರು ಅಂತ ಹೇಳಿ ನಾವು ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದರಲ್ಲಿ ಏನು ನಿಜಾಂಶ ಇದೆ ಅದನ್ನು ತನಿಖೆ ಮಾಡಿದ ಬಳಿಕವಷ್ಟೇ ನಾವು ಮಾಡ್ತೀವಿ ಅನ್ನುವಂಥದ್ದು. ಜೊತೆಗೆ ಇನ್ನೊಂದು ಪಾಯಿಂಟನ್ನು ಕೂಡ ಅವ್ರು ಮೆನ್ಷನ್ ಮಾಡಿದರು, ನಮಗೆ ಯಾರಿಂದಲೂ ಒತ್ತಡ ಇಲ್ಲ, ಒತ್ತಡ ಬಂದಿಲ್ಲ, ಒತ್ತಡ ಬಂದರೂ ಕೂಡ ನಾವು ಕೇರ್ ಮಾಡಲ್ಲ ಅನ್ನುವಂಥ ವಿಚಾರವನ್ನು ಕಾನೂನು ಪ್ರಕಾರವಾಗಿ ಈ ಎಲ್ಲ ಕ್ರಮಗಳು ಪ್ರಕ್ರಿಯೆಗಳು ಕೂಡ ನಡೆಯುತ್ತೆ ಅನ್ನುವಂಥದ್ದನ್ನು ಸಿದ್ದರಾಮಯ್ಯನವರು ಭಾಳ ಸ್ಪಷ್ಟವಾಗಿ ಅಲ್ಲಿ ಉಲ್ಲೇಖವನ್ನು ಮಾಡ್ತಾರೆ. ಆದರೆ ನಿನ್ನೆಯ ದಿವಸ ಜುಲೈ 20ನೇ ತಾರೀಕು ಈ ಪ್ರಕರಣದ ತನಿಖೆಯನ್ನು SITಗೆ ವಹಿಸಿ ರಾಜ್ಯ ಸರ್ಕಾರದಿಂದ ಆದೇಶ ಬರುತ್ತೆ. ಒಂದು ಕಡೆ ಜುಲೈ 18ನೇ ತಾರೀಕು ಈ ಪ್ರಕರಣವನ್ನು SITಗೆ ವಹಿಸೋದಕ್ಕೆ ಸಾಧ್ಯ ಇಲ್ಲ, ಯಾರೋ ಹೇಳಿದರು ಅಂತ ಹೇಳಿ SITಗೆ ಕೊಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನು ಹೇಳಿಕೆಯನ್ನು ನೀಡಿದ್ದಂತಹ ಸಿದ್ದರಾಮಯ್ಯನವರು ಜುಲೈ 20ನೇ ತಾರೀಕು ಅಂದರೆ ನಿನ್ನೆಯ ದಿವಸ SITಗೆ ನೀಡಿ ಆದೇಶವನ್ನು ಹೊರಡಿಸ್ತಾರೆ. ಸೊ ಅದರಲ್ಲೂ ಕೂಡ 3 ಜನ IPS ಅಧಿಕಾರಿಗಳು, ಪ್ರಣವ್ ಮೊಹಂತಿಯವರ ನೇತೃತ್ವದಲ್ಲಿ ಅನುಚೇತ್, ಸೌಮ್ಯಲತಾ ಮತ್ತು ಜಿತೇಂದ್ರ ಕುಮಾರ್ 4 ಜನರನ್ನು ಒಳಗೊಂಡಂತಹ IPS ಅಧಿಕಾರಿಗಳ ಮುಖಾಂತರ ಈ ಒಂದು SIT ತನಿಖೆಗೆ ಆದೇಶವನ್ನು ನೀಡ್ತಾರೆ. ಜೊತೆಗೆ ಅವರಿಗೆ ಫ್ರೀ ಹ್ಯಾಂಡನ್ನು ಕೂಡ ನೀಡಲಾಗುತ್ತೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಧರ್ಮಸ್ಥಳ ಠಾಣೆಯಲ್ಲಿ ದಾಖಲಾಗಿರುವಂಥ ಪ್ರಕರಣಗಳ ಜೊತೆಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ರಾಜ್ಯದ ಬೇರೆ ಯಾವುದೇ ಠಾಣೆಗಳಲ್ಲಿ ದಾಖಲಾಗಿರುವ ಮತ್ತು ಮುಂದೆ ದಾಖಲಾಗುವಂತಹ ಪ್ರಕರಣಗಳ ತನಿಖೆಯನ್ನು ನಡೆಸುವುದಕ್ಕೂ ಕೂಡ ಈ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಂದರೆ SITಗೆ ಅನುಮತಿ ಇದೆ ಅನ್ನುವಂಥದ್ದನ್ನು ಉಲ್ಲೇಖವನ್ನು ಮಾಡ್ತಾರೆ. ಬಟ್ ಕೊನೆಯಲ್ಲಿ ಗಮನಿಸೋದಾದರೆ ಈ ಪ್ರಕರಣ ಅತ್ಯಂತ ಶೀಘ್ರವಾಗಿ ಇದರ ತನಿಖೆಯನ್ನು ನೀಡಬೇಕು ಅನ್ನುವಂಥದ್ದನ್ನು ಮಾತ್ರ ಉಲ್ಲೇಖ ಮಾಡಲಾಗಿದೆ. ನಿರ್ದಿಷ್ಟ ಅವಧಿಯನ್ನು ನೀಡಿಲ್ಲ, ಇಷ್ಟು ಸಮಯದ ಒಳಗಡೆ ಈ ಪ್ರಕರಣದ ವರದಿಯನ್ನು ನೀಡಬೇಕು ಅನ್ನುವಂಥದ್ದನ್ನು ಮೆನ್ಷನ್ ಮಾಡಿಲ್ಲ ಇಲ್ಲಿ ಗಮನಿಸಬೇಕಾದಂಥ ವಿಚಾರ. ಇದು ಈ ಪ್ರಕರಣ ನಡೆದು ಬಂದಂಥ ದಾರಿ, ಧರ್ಮಸ್ಥಳ ಫೈಲ್ ಎಲ್ಲಿಂದ ಇಲ್ಲಿಯ ತನಕ, ಅಂದರೆ ಇಲ್ಲಿಯ ತನಕ ಏನೆಲ್ಲ ನಡೆಯಿತು ಅನ್ನುವಂಥದ್ದನ್ನು ನಾನು ಮೆನ್ಷನ್ ಮಾಡಿರುವಂಥದ್ದು. ಅಂದರೆ ನಿನ್ನೆಯ ತನಕ ಏನೆಲ್ಲ ಬೆಳವಣಿಗೆಗಳು ಆಯಿತು ಅನ್ನುವಂಥದ್ದು ಒಂದು ಪಿಕ್ಚರಲ್ಲಿ ನೀವು ನೋಡಿದ್ರಿ. ಇವತ್ತು ಬೆಳಗ್ಗಿನಿಂದ ಏನೆಲ್ಲ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಳವಣಿಗೆಗಳು ಆಯಿತು ಅನ್ನುವಂಥದ್ದನ್ನು ನೋಡೋದಾದರೆ, ಒಂದು ವಿಚಾರವನ್ನು ಮೊದಲಾಗಿ ನೋಡೋದಾದರೆ, ಈ ಪ್ರಕರಣದ ತನಿಖೆಯು ಹೈಕೋರ್ಟ್ನ ಮೇಲ್ವಿಚಾರಣೆ ಹೊಂದಬೇಕು ಅನ್ನುವಂಥದ್ದು ಆಗ್ರಹಗಳು ಕೇಳಿ ಬರ್ತಾ ಇದೆ. ಒಂದು ಕಡೆ ನಿನ್ನೆಯ ದಿವಸ SITಗೆ ವರ್ಗಾವಣೆ ಮಾಡಲಾಗಿದೆ ಈ ಪ್ರಕರಣವನ್ನು. ಬಟ್ ವಕೀಲರಾಗಿರುವಂತಹ ರಾಮ್ ನಾಯಕ್, ಗಣೇಶ್ ಪ್ರಸಾದ್ ಮತ್ತು ಗಣೇಶ್ ವಿ ಪೊನ್ನಣ್ಣ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ, PIL ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಏನು ಅಂತ ಹೇಳಿದರೆ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ಮಧ್ಯಸ್ಥಿಕೆ ವಹಿಸಿಕೊಳ್ಳಬೇಕು. SITಗೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಇರ್ಬೋದು, ಬಟ್ ಇದರ ಪ್ರಕರಣದ ತನಿಖೆಯು ಹೈಕೋರ್ಟ್ನ ಮೇಲ್ವಿಚಾರಣೆಯಲ್ಲೇ ನಡೆಯಬೇಕು ಅಂತ ಹೇಳಿ ಕೋರಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಅಂದರೆ ಏನೇ ಘಟನೆಗಳು ನಡೆದರೂ ಕೂಡ ಅದನ್ನು ಹೈಕೋರ್ಟಿಗೆ ವಿಚಾರಗಳನ್ನು ಮುಟ್ಟಿಸುವಂಥದ್ದು ಮತ್ತು ಹೈಕೋರ್ಟ್ ಇದನ್ನು ಪ್ರಶ್ನಿಸುವಂತಹ ಅಧಿಕಾರವನ್ನು ಹೊಂದುವ ರೀತಿಯಲ್ಲಿ ಅರ್ಜಿಯನ್ನು ಸಲ್ಲಿಕೆ ಮಾಡಿರುವಂಥದ್ದು. ಹಾಗಾಗಿ ಈ ಪ್ರಕರಣ SITಯಲ್ಲಿ ಮಾತ್ರ ಇಲ್ಲ, ಹೈಕೋರ್ಟಲ್ಲೂ ಕೂಡ ಇದರ ವಿಚಾರಕ್ಕೆ ಸಂಬಂಧಪಟ್ಟಂತೆ PIL ಕೂಡ ಇರುವಂಥದ್ದು. ಹಾಗಾಗಿ ಹೈಕೋರ್ಟ್ ಮುಂದಿನ ಹಿಯರಿಂಗ್ ಸಂದರ್ಭದಲ್ಲಿ ಇದನ್ನು ಯಾವ ರೀತಿಯಾಗಿ ಕ್ಯಾರಿ ಮಾಡುತ್ತೆ ಅನ್ನುವಂಥದ್ದು ಕೂಡ ಪ್ರಮುಖವಾಗಿರುವಂಥದ್ದು. ಇದರ ಜೊತೆಗೆ ಈ SITಗೆ ಹೋಗೋದಕ್ಕೆ ಪ್ರಮುಖ ಕಾರಣಗಳು ಏನು ಅನ್ನುವಂಥದ್ದನ್ನು ನಾವು ಗಮನಿಸ್ಬೋದು. ಸಹಜವಾಗಿರುವಂಥ ಪ್ರಕರಣ ಅಂತ ಮೊದಲಿಗೆ ಇದನ್ನು ಪರಿಗಣಿಸಿದ್ರು. ಈ ಸೌಜನ್ಯ ಪ್ರಕರಣ ಇವತ್ತಿಗೂ ಕೂಡ ಅದು ಬಗೆಹರಿದಿರುವಂಥ ಪ್ರಕರಣ ಅಲ್ಲ. ಇವತ್ತಿಗೂ ಕೂಡ ಆಕೆಯ ಮೇಲೆ ಅತ್ಯಾಚಾರ ನಡೆದಿರುವಂಥದ್ದು ನಿಜ, ಆಕೆ ಬರ್ಬರವಾಗಿ ಕೊಲೆಯಾಗಿರುವಂಥದ್ದು ನಿಜ, ಆಕೆಯನ್ನು ಯಾರೋ ಒಬ್ಬರು ಕೊಲೆ ಮಾಡಿರುವಂಥದ್ದು ಕೂಡ ನಿಜ. ಆದರೆ ಇವತ್ತಿಗೂ ಕೂಡ ಆಕೆಯನ್ನು ಕೊಲೆ ಮಾಡಿರುವಂಥ ಆ ಕೊಲೆಗಾರ ಯಾರು ಅನ್ನುವಂಥದ್ದು ಮಾತ್ರ ಇಲ್ಲ. ಪೊಲೀಸ್ ಇನ್ವೆಸ್ಟಿಗೇಷನ್ ಆಯಿತು, CID ಇನ್ವೆಸ್ಟಿಗೇಷನ್ ಆಯಿತು, CBI ಇನ್ವೆಸ್ಟಿಗೇಷನ್ ಆಯಿತು, ನೋ ಯೂಸ್. ಗೃಹ ಸಚಿವ ಪರಮೇಶ್ವರ್ ಅವರು ಹೇಳಿದ್ರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅದು ಮುಗಿದ ಅಧ್ಯಾಯ ಅಂತ ಹೇಳಿ. ಮುಗಿದ ಅಧ್ಯಾಯ. ಹೇಗೆ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಆರೋಪಿಯನ್ನು ಬಂಧಿಸುವುದಕ್ಕೆ ಸಾಧ್ಯ? ಹಿರಿಯ ವಕೀಲರು ಅಥವಾ ನ್ಯಾಯವಾದಿಗಳು ಅಥವಾ ರಿಟೈರ್ಡ್ ಪೊಲೀಸ್ ಆಫೀಸರ್ಗಳನ್ನು ಕೇಳಿದರೆ ಇವತ್ತಿಗೂ ಕೂಡ ಹೇಳ್ತಾರೆ, ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಾಥಮಿಕವಾಗಿ ಮಾಡಬೇಕಾದಂಥ ಇನ್ವೆಸ್ಟಿಗೇಷನ್ ಹಂತದಲ್ಲೇ ಪೊಲೀಸರು ಆ ಪ್ರಕರಣವನ್ನು ಹಳ್ಳ ಹಿಡಿಸಿದ್ರು. ಇದು ಎಲ್ರಿಗೂ ಕೂಡ ಗೊತ್ತಿರುವಂಥ ಸತ್ಯ.
ಪ್ರಾಥಮಿಕ ಹಂತದಲ್ಲಿ ಆ ಪ್ರಕರಣ ಏನು ಸರಿಯಾದ ರೀತಿಯಲ್ಲಿ ತನಿಖೆ ಆಗಬೇಕಾಗಿತ್ತು, ಬಟ್ ಅದು ಯಾವುದು ಕೂಡ ಆಗಿಲ್ಲ. ಇದೆಲ್ಲವೂ ಕೂಡ ಗೊತ್ತಿರುವಂಥ ವಿಚಾರ. ಈ ಪ್ರಕರಣದಲ್ಲಿ ಆ ರೀತಿ ನಡೆಯಬಾರದು ಅನ್ನುವಂಥ ಕಾಳಜಿಯಿಂದ SITಗೆ ವರ್ಗಾವಣೆ ಆಗಿದೆ. ಹಾಗಾದರೆ ಈ ಪ್ರಕರಣದಲ್ಲೂ ಕೂಡ ಏನಾದರೂ ಹಳ್ಳ ಹಿಡಿಯುವಂಥ ಪ್ರಯತ್ನಗಳು ನಡೆದಿತ್ತಾ? ವಕೀಲರ ಕೆಲವೊಂದು ಪಾಯಿಂಟ್ಗಳಿದೆ. ಅಂದರೆ ಯಾಕೋಸ್ಕರ ಅವರ ಆಕ್ಷೇಪ ಬಂತು? ದಕ್ಷಿಣ ಕನ್ನಡ ಜಿಲ್ಲೆಗೆ ಸಂಬಂಧಪಟ್ಟಂತೆ ಅರುಣ್ ಕುಮಾರ್ ಒಬ್ಬ ದಕ್ಷ ಮತ್ತು ನಿಷ್ಪಕ್ಷಪಾತ ಅಧಿಕಾರಿ ಮತ್ತು ಪೊಲೀಸ್ ಆಫೀಸರ್. ಬಟ್ ಅವರು SP ಆಗಿದ್ದಂಥ ಸಂದರ್ಭದಲ್ಲೂ ಕೂಡ ಈ ಪ್ರಕರಣ SITಗೆ ವರ್ಗಾವಣೆ ಆಗಬೇಕು ಅನ್ನುವಂಥ ಆಗ್ರಹ ಮತ್ತು ಕೂಗು ಯಾಕೆ ಬಂತು? ಒಂದು ವಿಚಾರವನ್ನು ಗಮನಿಸೋದಾದರೆ, ಆತ ಮೊದಲಾಗಿ ಬಂದೊಂದು ದೂರನ್ನು ನೀಡ್ತಾನೆ. ಅಂದರೆ ಈ ಥರ ಅನೇಕ ಶವಗಳನ್ನು ಹೂತಿದ್ದೇನೆ ಅನ್ನುವಂಥದ್ದನ್ನು. ಈ ಸಂದರ್ಭದಲ್ಲಿ, ಪ್ರಸ್ತುತ ಈ ಕಾಲಘಟ್ಟದಲ್ಲಿ ಇಂತಹ ದೂರುಗಳು ಬಂದಂಥ ಸಂದರ್ಭದಲ್ಲಿ ಮೊದಲು ಮಾಡಬೇಕಾಗಿದ್ದಂಥದ್ದು ಪೊಲೀಸರು ಆತನನ್ನು ಕರೆಸಿ ಕಸ್ಟಡಿಗೆ ತೆಗೆದುಕೊಂಡು ಎಲ್ಲೆಲ್ಲ ಹೂತಿದ್ದೀಯ ಅನ್ನುವಂಥದ್ದನ್ನು ವಿದ್ ಕ್ಯಾಮರಾಗಳ ಮುಖಾಂತರ, ಅಂದರೆ ಈ ಜನ್ರೇಷನ್ಗೆ ಸಂಬಂಧಪಟ್ಟಂತೆ ವಿದ್ ರೆಕಾರ್ಡ್ ಮುಖಾಂತರ ಮಾಧ್ಯಮದವರನ್ನು ಕರೆಸಿಯೋ ಅಥವಾ ಏನು ವಿಡಿಯೋಗ್ರಾಫಿ ಏನು ಬೇಕು ಅದನ್ನು ಕರೆಸಿಕೊಂಡು ವಿದ್ ರೆಕಾರ್ಡಲ್ಲಿ ಆತ ಹೂತಿರುವಂಥ ಶವಗಳು, ಆತ ಹೇಳಿರುವಂಥ ಹೇಳಿಕೆ ಸತ್ಯಾನ ಸುಳ್ಳು ಅನ್ನುವಂಥದ್ದನ್ನು ಮೊದಲಾಗಿ ಅನ್ವೇಷಣೆಯನ್ನು ಮಾಡಬೇಕಾಗಿತ್ತು. ಬಟ್ ಪೊಲೀಸರು ಏನು ಮಾಡಿದರು ಅಂತ ಹೇಳಿದರೆ, ಆತ ಪ್ರಕರಣ ದೂರನ್ನು ನೀಡಿದರೂ ಕೂಡ ಇದನ್ನು ಸೀರಿಯಸ್ ಆಗಿ ತೆಗೆದುಕೊಂಡರೋ ಅಥವಾ ಇಲ್ಲವೋ ಗೊತ್ತಿಲ್ಲ. ಬಟ್ ಅವರು ಮೊದಲಾಗಿ ಇಟ್ಟಂಥ ಹೆಜ್ಜೆ ಏನು ಅಂತ ಹೇಳಿದರೆ, ಆ ವ್ಯಕ್ತಿಗೆ ಸಂಬಂಧಪಟ್ಟಂತೆ ನಮಗೆ ಮಂಪರು ಪರೀಕ್ಷೆ ಬೇಕಾಗಿದೆ ಅಂತ ಹೇಳಿ ನ್ಯಾಯಾಲಯದ ಮುಂದೆ ಅರ್ಜಿಯನ್ನು ಸಲ್ಲಿಸ್ತಾರೆ. ಮಂಪರು ಪರೀಕ್ಷೆ ಯಾಕೆ ಮಾಡ್ತಾರೆ, ಯಾವಾಗ ಮಾಡ್ತಾರೆ? ಆತ ಮೊದಲಾಗಿ ಏನು ವಿಚಾರ ಇದೆ ಅದೆಲ್ಲವನ್ನು ಕೂಡ ಹೇಳಿ, ಆ ಹೇಳಿರುವಂತಹ ಹೇಳಿಕೆಗಳು ಸತ್ಯವೋ ಸುಳ್ಳೋ ಅನ್ನುವಂಥದ್ದನ್ನು ಮತ್ತೊಮ್ಮೆ ಮರಳಿ ತನಿಖೆ ಮಾಡೋದಕ್ಕೆ ಮಂಪರು ಪರೀಕ್ಷೆಯನ್ನು ಮಾಡುವಂಥದ್ದು. ಬಟ್ ಆತನಿಂದ ಯಾವುದೇ ಹೇಳಿಕೆಗಳನ್ನು ಅಥವಾ ಆತನ ಹೇಳಿರುವಂಥ ಕೆಲವೊಂದು ದಾಖಲೆಗಳನ್ನು ಪರಿಶೀಲಿಸದೆ ಮೊದಲಿಗೆ ಮಂಪರು ಪರೀಕ್ಷೆಗೆ ಇಳಿಯೋದಕ್ಕೆ ಮುಂದಾಗ್ತಾರೆ. ಇದರಲ್ಲಿ ವಕೀಲರಿಗೆ ಒಂದು ರೀತಿಯಾದಂಥ ಡೌಟ್ ಬರೋದಕ್ಕೆ ಶುರುವಾಗುತ್ತೆ. ಈ ಪ್ರಕರಣವನ್ನು ಕೂಡ ನಮ್ಮ ಕೈಯಲ್ಲಿರುವಂಥ ಪ್ರಕರಣವನ್ನು ಪೊಲೀಸರು ಎಳೆದುಕೊಂಡು ಮತ್ತೆ ಇದನ್ನು ಹಳ್ಳ ಹಿಡಿಸುವಂಥ ಪ್ರಯತ್ನವನ್ನು ಮಾಡಬಹುದು ಅನ್ನುವಂತಹ ಗುಮಾನಿ ಜೊತೆಯಾಗಿ ಇವರು ಸ್ವಲ್ಪ ಹಿಂಜರಿತಾರೆ. ಇಲ್ಲ, ಮಂಪರು ಪರೀಕ್ಷೆ ಸಾಧ್ಯ ಇಲ್ಲ ಅಂತ ಹೇಳಿ. ಎರಡನೇ ಪಾಯಿಂಟನ್ನು ಕೂಡ ವಕೀಲರ ಎರಡನೇ ಪಾಯಿಂಟನ್ನು, ಅಂದರೆ ಅವರ ವಕೀಲರ ತಂಡದ ಎರಡನೇ ಪಾಯಿಂಟನ್ನು ನಾವು ಗಮನಿಸೋದಾದರೆ, SP ಅವರ ಇನ್ನೊಂದು ಸ್ಟೇಟ್ಮೆಂಟ್ ಆಯಿತು. ಮೊದಲು ಮಂಪರು ಪರೀಕ್ಷೆ ಆಗಬೇಕು ಅಂತ ಹೇಳಿದರು SP ಅವರು, ಅರುಣ್ ಕುಮಾರ್. ಎರಡನೇ ಸ್ಟೇಟ್ಮೆಂಟನ್ನು ಗಮನಿಸೋದಾದರೆ, ಹೂತಿದ್ದಂತಹ ಶವಗಳೇನಿದೆ ಅದನ್ನು ಈ ಅನಾಮಿಕ ವ್ಯಕ್ತಿ ಒಂದು ವೇಳೆ ತೋರಿಸಿದ ಅಂತಾದರೆ ಆ ತೋರಿಸಿದ ಮರುಕ್ಷಣವೇ ಆತ ನಾಪತ್ತೆ ಆಗ್ತಾನೆ ಅಂತ ಹೇಳಿ ನಮಗೆ ಗುಪ್ತಚರ ಮೂಲಗಳಿಂದ ಮಾಹಿತಿ ಸಿಕ್ಕಿದೆ ಅಂತ ಹೇಳ್ತಾರೆ. ಆತ ತನ್ನ ಹಲವು ವರ್ಷಗಳ ಬಳಿಕ ಅಲ್ಲೊಂದು ಶವಗಳನ್ನು ಹೂತಿದ್ದೇನೆ ಅಂತ ಹೇಳಿ ಸತ್ಯವನ್ನು ಹೇಳೋದಕ್ಕೆ ಆ ಪ್ರದೇಶಕ್ಕೆ ಬಂದ ಬಳಿಕ, ಎಲ್ಲೆಲ್ಲ ಹೂತಿದ್ದೀನಿ ಅನ್ನುವಂಥ ದಾಖಲೆಗಳನ್ನು ತೋರಿಸೋದಕ್ಕೆ ಬಂದ ಬಳಿಕ ಆತ ನಾಪತ್ತೆ ಹೇಗಾಗ್ತಾನೆ? ಪೊಲೀಸರು ಅವರ ಕಸ್ಟಡಿಯಲ್ಲಿ ತೆಗೆದುಕೊಳ್ಳಬಹುದಲ್ವಾ? ಆತ ದೂರನ್ನು ನೀಡಿದ್ದಾನೆ, ಆತನೇ ಒಪ್ಪಿಕೊಂಡಿದ್ದಾನೆ, ನಾನೇ ಹೂತಿದ್ದೀನಿ ಹಲವಾರು ಶವಗಳನ್ನು ಅಂತ ಹೇಳಿ. ಅಂತಹ ಸಂದರ್ಭಗಳಲ್ಲಿ ಆತನ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಂಡು ಆತ ಏನು ಹೇಳಿದ್ದಾನೆ, ಯಾವ್ಯಾವ ಜಾಗದಲ್ಲಿ ಹೇಳಿದ್ದಾನೆ ಎಲ್ಲವೂ ಕೂಡ ಉತ್ಖನನವನ್ನು ಮಾಡಿ, ಅಂದರೆ ಶವಗಳನ್ನು ಹೊರತೆಗೆದು ಪ್ರಕರಣದ ಕುರಿತಾಗಿ ತನಿಖೆಯನ್ನು ನಡೆಸಬೇಕಾಗಿತ್ತು. ಬಟ್ ಅವರು ಮಾಡಿರುವಂಥದ್ದು ನೇರವಾಗಿ ಮಂಪರು ಪರೀಕ್ಷೆ ಅಥವಾ ಇನ್ನೊಂದು ವಿಚಾರವಾಗಿ ಆತ ಓಡಿ ಹೋಗ್ತಾನೆ ಅನ್ನುವಂಥ ಮಾಹಿತಿ. ಇದು ಒಂಥರ ವಕೀಲರಿಗೂ ಕೂಡ ಸಿಲ್ಲಿ ಅನ್ನಿಸೋದಕ್ಕೆ ಶುರುವಾಯಿತು. ಈ ಪ್ರಕರಣವನ್ನು ಹಳ್ಳ ಹಿಡಿಸುವಂಥ ಪ್ರಯತ್ನಗಳು ನಡೆಯಬಹುದು ಅಂತ ಹೇಳಿ. ಸೊ ಅದಕ್ಕೋಸ್ಕರ ಇದನ್ನು ಪೊಲೀಸರು SITಗೆ ನೀಡಬೇಕು ಅನ್ನುವಂಥ ಆಗ್ರಹವನ್ನು ಹೆಚ್ಚಾಗಿ ಮಾಡಿದರು. ಇದು ಪ್ರಮುಖವಾಗಿ ಈ ಪ್ರಕರಣದ ದಿಕ್ಕು ಬದಲಾಗ್ತಾ ಇದೆ ಅನ್ನುವಂಥದ್ದನ್ನು ತೋರಿಸೋದಕ್ಕೆ ಸಾಕ್ಷಿಯಾದಂಥದ್ದು. ಇದೀಗ ಈ ಪ್ರಕರಣದಲ್ಲಿ ಪ್ರಮುಖವಾಗಿರುವಂಥದ್ದು ಇದೆಲ್ಲವೂ ಕೂಡ ನಡೀತಾ ಇರುವಂಥ ವಿದ್ಯಮಾನ. ಮುಂದೆ ಏನಾಗುತ್ತೆ ಅನ್ನುವಂತಹ ಕ್ಯೂರಿಯಾಸಿಟಿ ಹಲವರಲ್ಲಿ ಇರುವಂಥದ್ದು. ನಮ್ಮಲ್ಲೂ ಕೂಡ ಇರುವಂಥದ್ದು ಇಷ್ಟೇ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೈಜವಾದಂಥ ಆರೋಪಿಗಳು ಯಾರಿದ್ದಾರೆ ಅವರಿಗೆ ಶಿಕ್ಷೆಯಾಗಬೇಕು. ಅದರ ಬದಲಾಗಿ ಯಾವುದೋ ಒಂದು ಪ್ರದೇಶವನ್ನು, ಕ್ಷೇತ್ರವನ್ನು, ವ್ಯಕ್ತಿಗಳನ್ನು ಟಾರ್ಗೆಟ್ ಮಾಡುವಂಥದ್ದಲ್ಲ. ಅದು ಎಲ್ಲೂ ಕೂಡ ಹೇಳಿಲ್ಲ ಇಂಥ ವ್ಯಕ್ತಿಗಳೇ ಮಾಡಿದ್ದಾರೆ ಅಂತ ಹೇಳಿ, ಎಲ್ಲೂ ಕೂಡ ಮೆನ್ಷನ್ ಮಾಡಿಲ್ಲ. ಅವರ ವಕೀಲರು ಕೂಡ ಎಲ್ಲೂ ಕೂಡ ಉಲ್ಲೇಖವನ್ನು ಮಾಡಿಲ್ಲ ಇಂಥ ವ್ಯಕ್ತಿಗಳೇ ಮಾಡಿದ್ದಾರೆ ಅಂತ ಹೇಳಿ. ಮತ್ತು ಯಾವುದೋ ಒಂದು ಪ್ರದೇಶದಲ್ಲಿ ಒಂದು ಘಟನೆ ನಡೆಯಿತು ಅಂತ ಆದರೆ
ಆ ಘಟನೆ ಮಾಡಿದವರು ಮತ್ತು ಯಾರು ತಪ್ಪಿತಸ್ಥರಿದ್ದಾರೆ ಅವರು ಈ ಪ್ರಕರಣಕ್ಕೆ ಸಂಬಂಧಪಡ್ತಾರೆ. ಹಾಗಂತ ಹೇಳಿ ಪಕ್ಕದಲ್ಲಿರುವಂಥ ಕ್ಷೇತ್ರಗಳು ಹೇಗೆ ಸಂಬಂಧಪಡುತ್ತೆ? ಸಾಧ್ಯ ಇಲ್ಲ. ಬಟ್ ನನಗೆ ಆಶ್ಚರ್ಯ ಅಂತ ಅನಿಸಿದ್ದು, ಒಂದು ಕೊನೆಯ ಪಾಯಿಂಟ್ ಹತ್ರ ಹೋಗೋಣ, ಅದಾದ ಬಳಿಕ ಕೊನೆಗೊಳಿಸೋಣ. ಬಟ್ ಕೊನೆಯ ಪಾಯಿಂಟನ್ನು ಗಮನಿಸೋದಾದರೆ, ಇವತ್ತಿನ ರಾಜಕೀಯ ವಿಚಾರ ರೀ ಸಿಲ್ಲಿ ಅಂತ ಅನಿಸ್ತು. ಒಂದು ಕಡೆ ಕಾಂಗ್ರೆಸ್ ಸರ್ಕಾರ ನಿಷ್ಪಕ್ಷವಾದಂಥ ತನಿಖೆ ಆಗಲಿ ಅಂತ ಹೇಳಿ SITಗೆ ಆದೇಶವನ್ನು ನೀಡ್ತಾರೆ. ಈ ಸಂದರ್ಭದಲ್ಲಿ BJP ನಾಯಕರು ನಾ ಮುಂದು ಅಂತ ಹೇಳಿ ಕೆಲವೊಂದು ಹೇಳಿಕೆಗಳನ್ನ ನೀಡೋದಕ್ಕೆ ಮುಂದಾಗ್ತಾರೆ. ರಾತ್ರೋರಾತ್ರಿ ವ್ಯವಸ್ಥಿತ ಪಿತೂರಿ ನಡೆದಿದೆ, ನಂಬಿಕೆ ಕೇಂದ್ರಗಳ ಮೇಲೆ ಅಪನಂಬಿಕೆ ತರುವಂಥ ಕೆಲಸಗಳಾಗಿದೆ, ಸರ್ಕಾರ ಹಿಂದೂ ವಿರೋಧಿ ನೀತಿಯನ್ನು ಅನುಸರಿಸ್ತಾ ಇದೆ, ಇದು ಖಂಡನೀಯ ಅಂತ ಹೇಳಿ ಕಾಂಗ್ರೆಸ್ ಸರ್ಕಾರ ಒಂದು ಹಿಂದೂ ವಿರೋಧಿ ಸರ್ಕಾರ ಅಂತ ಹೇಳಿ ಅಶ್ವಥ್ ನಾರಾಯಣ್ ಅವರು ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. SIT ತನಿಖೆ ಮಾಡಿರುವಂಥದ್ದನ್ನು ನಾವು ಸ್ವಾಗತಿಸ್ತೀವಿ, ಆದರೆ ಇದರಲ್ಲಿ ಒಂದು ಷಡ್ಯಂತ್ರ ಇದೆ, ರಾಜಕೀಯ ಪಿತೂರಿ ಇದೆ. ಇನ್ನು ಮುಂದುವರಿಸಿ BJPಯ ವಿಪಕ್ಷ ನಾಯಕರಾಗಿರುವಂಥ R. ಅಶೋಕ್ ಅವರು ಕೇರಳದಲ್ಲಿರುವಂಥ ಅಯ್ಯಪ್ಪ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ನಡೆದುಕೊಂಡಿದೆ ಅನ್ನುವಂಥದ್ದು ಎಲ್ಲರಿಗೂ ಕೂಡ ಗೊತ್ತು. ಅದೇ ರೀತಿ ಕರ್ನಾಟಕದಲ್ಲೂ ಅದೇ ರೀತಿಯ ತಂತ್ರವನ್ನು ಬಳಸಿಕೊಳ್ಳಲಾಗ್ತಾ ಇದೆ. ಒಂದು ಹಿಂದೂಗಳ ಧಾರ್ಮಿಕ ಶ್ರದ್ಧಾ ಕೇಂದ್ರವನ್ನು ಟಾರ್ಗೆಟ್ ಮಾಡಿ ಈ ರೀತಿಯಾದಂತಹ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ ಅನ್ನುವಂಥದ್ದು R. ಅಶೋಕ್ ಅವರ ಹೇಳಿಕೆ. ಮತ್ತು ಇಂತಹ ಕೇಸ್ಗಳಲ್ಲಿ ಯಾವ ಪೊಲೀಸ್ಗಳು ಕೂಡ ಅತಾಚುರ್ಯವನ್ನು ಮಾಡೋದಿಲ್ಲ ಅಂತ R. ಅಶೋಕ್ ಅವರು ಹೇಳಿದ್ದಾರೆ. ಇದನ್ನು ಪೊಲೀಸರು ಈ ಒಂದು ಪ್ರಕರಣವನ್ನು ನಡೆಸ್ತಾ ಇದ್ರು. ಬಟ್ ಇದನ್ನು ಯಾವ ಪೊಲೀಸರು ಕೂಡ ಇಂತಹ ಪ್ರಕರಣಗಳಲ್ಲಿ ತಪ್ಪು ಮಾಡೋದಿಲ್ಲ, ಸರಿಯಾದಂಥ ತನಿಖೆಯನ್ನು ಮಾಡ್ತಾರೆ ಅನ್ನುವಂಥದ್ದು R. ಅಶೋಕ್ ಅವರ ವಾದ. R. ಅಶೋಕ್ ಅವರೇ ತಮ್ಮ ಬಳಿ ಕೇಳುವಂಥದ್ದು, ಈ ಹಿಂದೆ ತಾವು ಕೂಡ ತಮ್ಮ ಸರ್ಕಾರದ ಅವಧಿಯಲ್ಲಿ ಗೃಹ ಸಚಿವರಾಗಿದ್ರಿ. ಆವಾಗ ಇದೇ ಧರ್ಮಸ್ಥಳದಲ್ಲಿ ಸೌಜನ್ಯ ಅನ್ನುವಂತಹ ಒಬ್ಬಾಕೆ ಹೆಣ್ಣು ಮಗಳ ಮೇಲೆ ಬರ್ಬರವಾದಂತಹ ರೇಪ್ ಆ್ಯಂಡ್ ಮರ್ಡರ್ ನಡೆಯುತ್ತೆ. ತಮ್ಮದೇ ಸರ್ಕಾರ, ತಮ್ಮದೇ ಅಧೀನದಲ್ಲಿದ್ದಂತಹ ಪೊಲೀಸರು ಏನು ಮಾಡಿದ್ರು, ಏನು ಕಡಿದು ಕಟ್ಟೆ ಹಾಕಿದ್ರು ಅನ್ನುವಂಥದ್ದು ತಮಗೂ ಕೂಡ ಗೊತ್ತಿಲ್ವೇನು? ಮೊದಲೇ ನಾನು ಕೂಡ ಹೇಳಿದ್ದೆ, ನಾನು ಕೂಡ ಒಬ್ಬ ನಂಬಿಕಸ್ಥ. ನಾವು ಕೂಡ ಪ್ರತಿನಿತ್ಯ ನಂಬುವಂಥ ಕ್ಷೇತ್ರ ಅದು. ಹಾಗಂತ ಈ ಪ್ರಕರಣದ ಸತ್ಯಾಸತ್ಯತೆ ತಿಳಿಯಬೇಕು ಅಷ್ಟೇ. ಇದರಿಂದ 100 ಶವಗಳನ್ನು ಹೊತ್ತು ಹಾಕಲಾಗಿದೆ ಅನ್ನುವಂಥ ಹೇಳಿಕೆಯನ್ನು ನೀಡಿದ್ದಾನೆ ಆತ. ಪೊಲೀಸರಿಗೆ ಇನ್ನು ಮುಂದೆ ಆ ಪ್ರದೇಶವನ್ನು ತೋರಿಸಿದಂಥ ಸಂದರ್ಭಗಳಲ್ಲಿ ಅನೇಕ ಅಸ್ಥಿಪಂಜರಗಳು ಸಿಗಬಹುದು. ಇದರಿಂದ ಆ ಕ್ಷೇತ್ರಕ್ಕೆ ಯಾವುದೇ ರೀತಿಯಾದಂಥ ಡ್ಯಾಮೇಜ್ ಆಗೋದಿಲ್ಲ ನನ್ನ ಪ್ರಕಾರ. ಕ್ಷೇತ್ರ ಅದರ ನಂಬಿಕೆಯನ್ನು ಅದಾಗೆ ಉಳಿಸಿಕೊಳ್ಳುತ್ತೆ ಮತ್ತಷ್ಟು. ಅದು ಹೊರತಾಗಿ ಯಾರೋ ಏನೋ ಮಾಡಿದ್ರು ಅಂತ ಹೇಳಿ ಕ್ಷೇತ್ರಕ್ಕೆ ಅಪಮಾನ ಹೆಂಗಾಗುತ್ತೆ? ಸಾಧ್ಯ ಇಲ್ಲ. ಅದರ ಇತಿಹಾಸಗಳು ಬೇರೆ, ಅದು ನಡೆದು ಬಂದಿರುವಂಥ ದಾರಿ ಬೇರೆ, ಅದರ ಗತವೈಭವಗಳು ಬೇರೆ. ಯಾರ್ಯಾರೋ ಫೇಸ್ಬುಕ್ಗಳಲ್ಲೋ ಟ್ವಿಟ್ಟರ್ಗಳಲ್ಲೋ ಅಥವಾ ಯೂಟ್ಯೂಬ್ಗಳಲ್ಲೋ ಏನೋ ಹೇಳಿಕೆಯನ್ನು ನೀಡಿದರೆ ಅದು ಅದಕ್ಕೆ ನಾಟುವಂಥದ್ದಲ್ಲ. ಆ್ಯಂಡ್ ಸಿಕ್ಕಿರುವಂಥ ಅಸ್ಥಿಪಂಜರದ ವಿಚಾರಗಳು ಕೂಡ ಟೆಕ್ನಿಕಲ್ ಪಾಯಿಂಟನ್ನು ಗಮನಿಸೋದಾದರೆ, ಕೆಲವೊಂದು ಫೊರೆನ್ಸಿಕ್ ಲ್ಯಾಬ್ನ ತಜ್ಞರ ಹೇಳಿಕೆಯನ್ನು ನಾನು ಗಮನಿಸ್ತಾ ಇದ್ದೆ. ಅವರು ಹೇಳ್ತಾ ಇದ್ರು, ಒಂದು ವೇಳೆ ಆತ ಕೆಲವೊಂದು ಅಸ್ಥಿಪಂಜರಗಳನ್ನು ತೆಗೆಯಬಹುದು. ಆತ ತೆಗೆದುಕೊಟ್ಟಿರುವಂಥ ಅಸ್ಥಿಪಂಜರಗಳು ರೇಪ್ನ ಮುಖಾಂತರ, ಮಹಿಳೆಯ ಅಸ್ಥಿಪಂಜರ ಅಂತ ಆದರೆ ಅದು ರೇಪ್ನ ಮುಖಾಂತರ ಸತ್ತಿದೆ ಅನ್ನುವಂಥದ್ದಕ್ಕೆ ಯಾವುದೇ ದಾಖಲೆಗಳು ಸಿಗುವುದಿಲ್ಲ. ಟೆಕ್ನಿಕಲ್ ಪಾಯಿಂಟ್. ಯಾಕಂತ ಹೇಳಿದರೆ ಅಲ್ಲಿ ಸಿಗುವಂಥದ್ದು ಬರೀ ಅಸ್ಥಿಪಂಜರಗಳು ಮಾತ್ರ. ಯಾವ ರೀತಿ ಸತ್ತಿದೆ ಅನ್ನುವಂಥದ್ದನ್ನು ಅಲ್ಲಿ ದಾಖಲೆಗಳು ಸಿಗುವುದಕ್ಕೆ ಸಾಧ್ಯ ಇಲ್ಲ. ಮತ್ತು ಯಾರು ಮಾಡಿದ್ದಾರೆ, ಸ್ಪೆಷಲಿ ಅದಕ್ಕಿಂತ ಹೆಚ್ಚಾಗಿ ಯಾರು ಇದನ್ನು ಮಾಡಿದ್ದಾರೆ ಅನ್ನುವಂಥ ದಾಖಲೆಗಳು ಸಿಗುವುದಕ್ಕೆ ಸಾಧ್ಯ ಇಲ್ಲ. ಅಸ್ಥಿಪಂಜರಗಳು ಸಿಗಬಹುದು, ಸತ್ತಿರುವಂಥ ಅಸ್ಥಿಪಂಜರಗಳು ಸಿಗಬಹುದು, ಬಟ್ ಇದನ್ನು ಯಾರು ಮಾಡಿದ್ದಾರೆ ಅನ್ನುವಂತಹ ದಾಖಲೆಗಳು ಸಿಗುವಂಥದ್ದು ಕಷ್ಟ. ಇದು ಫೊರೆನ್ಸಿಕ್ ಲ್ಯಾಬ್ ಎಕ್ಸ್ಪರ್ಟ್ಗಳು ಹೇಳಿರುವಂಥ ಮಾಹಿತಿ, ನಾನು ನಿಮ್ಮ ಕಿವಿಗೆ ಇಡುವಂಥ ಹೂಗಳಲ್ಲ. ಅಂದರೆ ಯಾಕೆ ಅಂತ ಹೇಳಿದರೆ ಅಲ್ಲಿರುವಂಥದ್ದು ಬರೀ ಅಸ್ಥಿಪಂಜರಗಳು ಮಾತ್ರ. ಮೋಸ್ಟ್ ಆಫ್ ದೆಮ್ ಅದು ಯಾರ ಅಸ್ಥಿಪಂಜರ ಅನ್ನುವಂಥದ್ದನ್ನು ಹುಡುಕುವಂಥ ಸಾಧ್ಯತೆಗಳನ್ನು ಮಾಡಬಹುದು. ಯಾವ ಥರ ಅಂತ ಹೇಳಿದರೆ, ಒಂದು ವೇಳೆ ಧರ್ಮಸ್ಥಳ ಠಾಣೆಯಲ್ಲಿ ನನ್ನ ಮಗಳು ನಾಪತ್ತೆಯಾಗಿದ್ದಾಳೆ, 18 ವರ್ಷದ ಯುವತಿ ಅನ್ನುವಂಥ ದೂರು ಏನಾದಿದ್ದರೆ, ಅಲ್ಲಿ ಸಿಕ್ಕಿರುವಂಥ ಅಸ್ಥಿಪಂಜರವನ್ನು ಫೊರೆನ್ಸಿಕ್ ಲ್ಯಾಬ್ಗೆ ತೆಗೆದುಕೊಂಡು ಹೋದಂಥ ಸಂದರ್ಭದಲ್ಲಿ ಅದೊಂದು 18 ವರ್ಷದ ಹುಡುಗಿಯ ದೇಹದ ಅಸ್ಥಿಪಂಜರ ಅಂತ ಆ ಲ್ಯಾಬಲ್ಲಿ ಗೊತ್ತಾದಂಥ ಸಂದರ್ಭದಲ್ಲಿ ಅದರ DNA ಮತ್ತು ಯಾರು ದೂರು ನೀಡಿರ್ತಾರಲ್ವ, ಆ ದೂರು ನೀಡಿರುವಂತಹ ವ್ಯಕ್ತಿಗಳು, ಅಂದರೆ ಈ 18 ವರ್ಷದ ಮಿಸ್ಸಿಂಗ್ ಅಂತ ಯಾರು ದೂರು ನೀಡಿರ್ತಾರೆ ನನ್ನ ಮಗಳು ಅಂತ ಹೇಳಿ, ಅವರ ಪೋಷಕರು ಯಾರಿರ್ತಾರೆ ಅವರ DNA ಮ್ಯಾಚ್ ಮಾಡಲಾಗುತ್ತೆ. ಒಂದು ವೇಳೆ ಮ್ಯಾಚ್ ಆದರೆ ಇದು ಇವರದ್ದೇ ಮಗಳು ಅನ್ನುವಂಥದ್ದನ್ನು ಗುರುತು ಪತ್ತೆ ಹಚ್ಚಬಹುದು ಅಸ್ಥಿಪಂಜರದ ಮುಖಾಂತರ, ಕೇವಲ DNA ಮುಖಾಂತರ.
ಇದರಿಂದ ಇದು ಯಾರ ಅಸ್ಥಿಪಂಜರ, ಯಾರ ಮೃತದೇಹ ಅನ್ನುವಂಥದ್ದು ಗೊತ್ತಾಗಬಹುದು. ಬಟ್ ಇದು ರೇಪ್ನ ಮುಖಾಂತರ ಮರ್ಡರ್ ಆಗಿದೆ ಅನ್ನುವಂಥದ್ದನ್ನು ಹೇಳುವುದಕ್ಕೆ ಸ್ಪಷ್ಟವಾದಂತಹ ಟೆಕ್ನಿಕಲ್ ಪಾಯಿಂಟ್ಗಳಲ್ಲಿ ಸಿಗುವುದಿಲ್ಲ. ಒಟ್ಟಾರೆಯಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅನೇಕ ಗೊಂದಲಗಳಿವೆ. ಇವತ್ತು ಕೆ ವಿ ಧನಂಜಯ ಸರ್ ಅವರು ಕೂಡ ಆಗ ನಾನು ಮಾತಾಡುವಂಥ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ಈಗ ಮೊದಲ ಹಂತದಲ್ಲಿದೆ, ಇದರ ವಿಚಾರವಾಗಿ ಇನ್ನೂ ಅನೇಕ ಬೆಳವಣಿಗೆಗಳು ಆಗೋದಕ್ಕೆ ಬಾಕಿ ಇದೆ. ಮತ್ತು ಸರ್ಕಾರದ SIT ತನಿಖೆ ಆದೇಶದಲ್ಲೂ ಕೂಡ ನಿರ್ದಿಷ್ಟ ಸಮಯ ಅಂತ ನೀಡಿಲ್ಲ, ಇಷ್ಟೇ ಸಮಯದ ಒಳಗಡೆ ಈ ಪ್ರಕರಣಕ್ಕೆ ವರದಿಯನ್ನು ನೀಡಬೇಕು ಅಂತ ಹೇಳಿ. ಸೊ ಹಾಗಾಗಿ ಇದು ಲೆಂತಿ ಪ್ರೊಸೆಸ್ ಆಗುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು.